ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಮರಿಯಮತ್ತುಲ್ ಶಮ್ಲಾ 557 ಅಂಕ ಪಡೆಯುವ ಮೂಲಕ ಇಡೀ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಪಿಸಿಎಂಬಿಯಲ್ಲಿ 392 ಅಂಕಗಳನ್ನು ಪಡೆದು 98% ಫಲಿತಾಂಶವನ್ನು ದಾಖಲಿಸಿದ್ದಾರೆ. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನಲ್ಲಿ ತಲಾ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇಂಗ್ಲಿಷ್ ನಲ್ಲಿ 95, ಹಿಂದಿಯಲ್ಲಿ 90, ಕೆಮಿಸ್ಟ್ರಿಯಲ್ಲಿ 96, ಬಯಾಲಜಿಯಲ್ಲಿ 96 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ಈಕೆ ವಿಟ್ಲ ಸರಂತಿಮಠ ನಿವಾಸಿ ಉಮರ್ ದಾರಿಮಿ ಪಟೋರಿ ಹಾಗೂ ನೆಬಿಸತ್ತುಲ್ ಮುನಿರಾ ಅವರ ಹಿರಿಮಗಳು. ಎಸ್ಎಸ್ಎಲ್ಸಿಯಲ್ಲಿ ಮರಿಯಮತ್ತುಲ್ ಶಮ್ಲಾ 617 ಅಂಕವನ್ನು ದಾಖಲಿಸಿದ್ರು. ಮುಂದೆ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ವಿಭಾಗಕ್ಕೆ ಸೇರುವಂತಹ ಅಭಿಲಾಷೆಯನ್ನ ಈಕೆ ವ್ಯಕ್ತಪಡಿಸಿದ್ದಾರೆ. ನಾನು ಸೆಕೆಂಡ್ PU ಸೈನ್ಸ್ನಲ್ಲಿ 96% ಮಾರ್ಕ್ಸ್ ತೆಗೆದರೆ ನನಗೆ ತುಂಬಾ ಸಂತೋಷವೆನಿಸ್ತಾ ಇದೆ. ಇದಕ್ಕೆ ಸಹಕರಿಸಿದ ನನ್ನ ಉಪನ್ಯಾಸಕರಿಗೂ, ತಂದೆ ತಾಯಿಗಳಿಗೂ ಹಾಗೂ ಕುಟುಂಬಸ್ಥರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನಾನು ಮುಂದೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಹೋಗಲು ಇಚ್ಛಿಸುತ್ತೇನೆ. ಹಾಗೂ ನಾನು ಯಾವುದೇ ಟ್ಯೂಷನ್ ಇಲ್ಲದೆ ಕೇವಲ ನಮ್ಮ ವಿಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ ಕಲಿತು ಫಿಸಿಕ್ಸ್ ಹಾಗೂ ಮ್ಯಾಥ್ಸ್ ನಲ್ಲಿ 100 ಮಾರ್ಕ್ಸ್ ತೆಗೆದಿದ್ದೇನೆ ಅಂತ ಹೇಳಲು ನನಗೆ ತುಂಬಾ ಹೆಮ್ಮೆ ಎನಿಸ್ತಾ ಇದೆ. ನನ್ನ ಮಗಳು ಒಳ್ಳೆ ಕಲಿತು ಒಳ್ಳೆ ತೇರ್ಗಡೆಯಾಗಿ ಒಳ್ಳೆ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾಳೆ. ಇದನ್ನು ಕಂಡು ನನಗೆ ತುಂಬಾ ಸಂತೋಷವಾಯಿತು. ಅವಳ ಉಪನ್ಯಾಸಕರು ಭಾರಿ ಶ್ರದ್ಧೆಯಿಂದ ಅವಳಿಗೆ ಕಲಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು.